ವಸ್ತು ಪ್ರದರ್ಶನ ಮಂಟಪದ ಅಥವಾ ವಸ್ತು ಪ್ರದರ್ಶನದ ಮಳಿಗೆಗಳಲ್ಲಿ ಬಹಳ ವಿಶೇಷವಾಗಿ ಗಮನ ಸೆಳೆಯುತ್ತಿರುವಂಥದ್ದು ಒಂದು ಗ್ರಾಮ ಪಂಚಾಯತ್ ಧರ್ಮಸ್ಥಳ ಏಕಬಳಕೆ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಅನ್ನುವಂತಹ ಒಂದು ಸ್ಟಾಲ್, ಮತ್ತೊಂದು ಪಕ್ಕದಲ್ಲಿರುವಂಥ ಅಗ್ರಿಲೀಫ್ ಹಾಳೆ ತಟ್ಟೆಯಲ್ಲಿ ಹೊಸ ಸಂಚಲನವನ್ನು ಮೂಡಿಸಿರುವಂತಹ ಅಗ್ರಿಲೀಫ್ ಸಂಸ್ಥೆ. ಈ ಸಂಸ್ಥೆಯ ಒಂದು ಸ್ಟಾಲ್ ಕೂಡ ಬಹಳ ವಿಶೇಷವಾಗಿ ಗಮನ ಸೆಳೀತಾ ಇದೆ. ಇದು ಎರಡು ಸ್ಟಾಲ್ಗಳ ಒಂದು ಕಿರು ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೇವೆ. ನೋಡಿ, ಈ ಗ್ರಾಮ ಪಂಚಾಯತ್ ಧರ್ಮಸ್ಥಳದವ್ರದ್ದು ಸಮೃದ್ಧಿ ಅನ್ನುವಂತಹ ಗೊಬ್ಬರ, ಇದು ಸಾವಯವ ಗೊಬ್ಬರ ಇಲ್ಲಿ ಮಾರಾಟಕ್ಕೆ ಇಡಲಾಗಿದೆ. ಜೊತೆಗೆ ಸ್ಥಳೀಯರಿಗೆ ಅಥವಾ ಊರಿನ ಗ್ರಾಮಸ್ಥರಿಗೆ ಕೂಡ ಇದನ್ನು ಕೊಡಲಾಗುತ್ತೆ. ಇಲ್ಲಿ ಬೇರೆ ಬೇರೆ ವಸ್ತುಗಳಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಕಲ್ಪವೃಕ್ಷ ಅಂತೆ, ಕಾಕೋನಟ್ ಬೌಲ್ ಆ್ಯಂಡ್ ಇಕೋ ಫ್ರೆಂಡ್ಲಿ ಈ ಬೌಲ್ಗಳಿದ್ದಾವೆ. ಕಾಕೋನಟ್ ಬೌಲ್ಗಳು ನೋಡಿ, ಇಲ್ಲಿ ಕಾಕೋನಟ್ ಬೌಲ್ಗಳಿದ್ದಾವೆ. ಇದನ್ನು ತೋರಿಸ್ತಾ ಇದ್ವಿ ನಿಮಗೆ ಎಲ್ಲ ಕಾಕೋನಟ್ ಬೌಲು. ಆನಂತರ ಸೌಟು, ಇದು ನೋಡಿ ಕಾಫಿ ಬೌಲು, ಇದು ಕೂಡ ಹಾಗೆ. ಇದೆಲ್ಲವೂ ಕೂಡ ಕಾಕೋನಟ್ನ ವಿಶೇಷ. ಪೇಪರ್ ಪೆನ್ನುಗಳು, ಪೇಪರ್ ಪೆನ್ನು ಕೂಡ ಇದೆ ಫಾರ್ ಸೇಲ್. 10 ರೂಪಾಯಿಗೆ ನೋಡಿ, ಪೇಪರ್ ಪೆನ್ 10 ರೂಪಾಯಿಗೆ ಪೇಪರ್ ಪೆನ್ನುಗಳಿದ್ದಾವೆ. ಭಾಳ ವಿಶೇಷವಾಗಿ ಪೇಪರ್ನಲ್ಲೇ ತಯಾರಿಸಿರುವಂಥ ಪೆನ್ನುಗಳು ನೋಡಿ. ನಾವೀಗ ತೆಗೆದು ತೋರಿಸಿದ್ದೇನೆ ನೋಡಿ. ಎಸ್, ಪೇಪರ್ ಪೆನ್ನು ನೋಡಿ, ಪೇಪರ್ನಿಂದಲೇ ತಯಾರಿಸಲಾಗಿರುವಂಥ ಪೆನ್, ಪೇಪರ್ ಪೆನ್ನು ಇದೆ ನೋಡಿ, ಚೆನ್ನಾಗಿದೆ. ಅದರ ಜೊತೆಗೆ ಇದು ಬ್ರಷ್, ವುಡನ್ ಬ್ರಷ್, ಇದು ನೋಡಿ ವುಡನ್ ಬ್ರಷ್ ಕೂಡ ಇದ್ದಾವೆ. ವುಡನ್ ಬ್ರಷ್ ಅಲ್ವಾ ಇದು? ವುಡನ್ ಬ್ರಷ್ ಕೂಡ ಇದೆ. ಅದರ ಜೊತೆಗೆ ಬಟ್ಟೆ ಚೀಲ ನೋಡಿ, ಕೀ ಪಂಚ್ ಇದ್ದಾವೆ, ಕಾಕೋನಟ್ಟಿನ ಕೀ ಪಂಚ್ ಕೂಡ ಇದೆ. ಅದರ ಜೊತೆಗೆ ಬಟ್ಟೆ ಚೀಲ ಇದೆ. ಅದ್ರ ಜೊತೆಗೆ ಬಿಸ್ಕೆಟಿನ ಕಪ್ ಇದ್ದಾವೆ, ಬಿಸ್ಕೆಟ್ನ ಕಪ್ಪು ಇದ್ದಾವೆ, ಬಿಸ್ಕೆಟ್ ಕಪ್ ಇದ್ದಾವೆ. ಆನಂತರ ಇದೆಂತ ಹಾಂ, ಗ್ಲಾಸ್. ಎಸ್, ಏನು ಗ್ಲಾಸ್ ಅದು? ಪೋರ್ಟೇಬಲ್ ಗ್ಲಾಸ್ ಅಂತೆ, ಅದಿದೆ. ಆನಂತರ ಬೇರೆ ಬೇರೆ ನೋಡಿ, ಹೀಗೆ ಹಾಳೆಯಿಂದ ನಿರ್ಮಾಣ ಮಾಡಲಾಗಿರುವಂತಹ ಐಸ್ ಕ್ರೀಮ್ ಬೌಲ್ ಇರ್ಬೋದು. ಆನಂತರ ಇದು ಇನ್ನೊಂದು ಬಾಳೆ ಎಲೆಯಿಂದ ನಿರ್ಮಾಣ ಮಾಡಿರುವಂಥ ಬೌಲು. ಆನಂತರ ಹಾಳೆ ತಟ್ಟೆಯ ಬೌಲು. ಸ್ಟ್ರಾ, ಇದು ನೋಡಿ, ಇದು ವಿಶೇಷವಾಗಿ ಏನು ಸ್ಟ್ರಾ ಇದು? ಸ್ಟ್ರಾ ನೋಡಿ, ಇದು ವುಡನ್ ಸ್ಟ್ರಾ ಇದೆ. ಆನಂತರ ವುಡನ್ ಸ್ಪೂನ್ಸ್ ಇದ್ದಾವೆ. ಆನಂತರ ವುಡನ್ ಟಿಫನ್ ಬಾಕ್ಸ್ ಇದ್ದಾವೆ ನೋಡಿ, ವುಡನ್ ಟಿಫನ್ ಬಾಕ್ಸ್ ಇದೆ. ಎಲ್ಲವೂ ಕೂಡ ವುಡನ್ದು ಇದ್ದಾವೆ ಅಂತ ಹೇಳಲಿಕ್ಕೆ ಇಲ್ಲಿ ನೋಡ್ಬೋದು ನೀವು. ಎಲ್ಲವೂ ಕೂಡ ವುಡನ್ದು ಮತ್ತು ಯಾವುದೇ ರೀತಿ ಪ್ಲಾಸ್ಟಿಕ್ ಇಲ್ಲ. ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಅನ್ನುವಂಥದ್ದು ಈ ಗ್ರಾಮ ಪಂಚಾಯತ್ ನೌಕರರು, ಜೊತೆಗೆ ಗ್ರಾಮ ಪಂಚಾಯತ್ ನೌಕರರ ರಾಜ್ಯಾಧ್ಯಕ್ಷರು ಆಗಿರುವಂತಹ ದೇವಿಪ್ರಸಾದ್ ಬೊಳ್ಮ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಸ್ಟಾಲ್ ಬಹಳ ವಿಶೇಷವಾಗಿ ಗಮನ ಸೆಳೀತಿದೆ, ಏನು ಹೇಳ್ತೀರಿ? ನಮಸ್ತೆ. ತುಂಬ ಖುಷಿ ಆಗ್ತದೆ. ಈ ಸಲ ನಾವು ಭಗವಾನ್ ಮಂಜುನಾಥ ಸ್ವಾಮಿ ಲಕ್ಷದೀಪ ಸಂದರ್ಭದಲ್ಲಿ ಇದೊಂದು ಸ್ಟಾಲ್ ಮಾಡಿದ್ದೇವೆ. ಯಾಕೆಂದರೆ ಮಾಡಿದೆ ಅಂತ ಹೇಳಿದರೆ, ಇದು ನಮ್ಮ ಜನರಿಗೆ ಒಂದು ಅವೇರ್ನೆಸ್ ಆಗಿ ನಮ್ಮ ರಾಜ್ಯದಲ್ಲಿ ಒಂದು 5 ನಗರಗಳನ್ನು ಏಕಬಳಕೆ ಪ್ಲಾಸ್ಟಿಕ್ ಮುಕ್ತ ನಗರ ಎನ್ನುವುದನ್ನು ಸರ್ಕಾರ ಈಗಾಗಲೇ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಘೋಷಣೆ ಮಾಡಿದ್ದಾರೆ. ಹಾಗೆ ನಮ್ಮ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ಎಲ್ಲವೂ ಕೂಡ ಈಗಾಗಲೇ ಬ್ಯಾನ್ ಆಗಿದೆ. ಆ ಒಂದು ಪ್ಲಾಸ್ಟಿಕ್ ಉತ್ಪನ್ನಗಳ ಬದಲಾಗಿ ಅದಕ್ಕೆ ಯಾವುದೆಲ್ಲ ಮಾಡ್ಬೋದು ಅನ್ನೋದು ಎಲ್ಲದಕ್ಕೆ ನೋಡಿ, ಇದು ನಮ್ಮ ಅಡಿಕೆ ಹಾಳೆ ತಟ್ಟೆಯ ಬೌಲ್ಗಳು, ಆಮೇಲೆ ಇದು ನೋಡಿ, ಇದು ಕಪ್ಪುಗಳ ಬದಲಾಗಿ ಬಿಸ್ಕೆಟ್ ಕಪ್ಪುಗಳು, ಇಂಥದ್ದೆಲ್ಲವನ್ನು ಕೂಡ ನೋಡಿ, ಪ್ಲಾಸ್ಟಿಕ್ ಚೀಲದ ಬದಲಾಗಿ ಬಟ್ಟೆ ಚೀಲಗಳು, ಇಂಥದ್ದನ್ನೆಲ್ಲವನ್ನು ಕೂಡ ಡೆಮೋ ಆಗಿ ಇಟ್ಟಿದ್ದೇವೆ. ಮತ್ತು ಇದು ಒಂದು ಕಲ್ಪವೃಕ್ಷ ನಮ್ಮ ಮೂಡುಬಿದ್ರೆಯ ಒಂದು ತಂಡದವರು ಇದನ್ನೆಲ್ಲ ನಾವು ಒಂದು ಈ ಪ್ಲಾಸ್ಟಿಕ್ ಬಳಕೆಯ ಬದಲಾಗಿ ಏನೇನು ಮಾಡ್ಬೋದು ಅನ್ನೋದು ಕೂಡ ಜನರಿಗೆ ಒಂದು ಅರಿವು ಮೂಡಿಸಲಿಕ್ಕೆ ಒಂದು ಈ ಥರ ಮಾಡಿದ್ದಾರೆ ನೋಡಿ. ಗೆರಟೆದು, ಆಮೇಲೆ ಪೇಪರ್ ಪೆನ್ನುಗಳು, ಇಂಥದ್ದೆಲ್ಲ ಮಾಡಿದ್ದೇವೆ. ಒಂದು ಪ್ರಯೋಗವೂ ಎಲ್ಲ ಜನರಿಗೆ ಅವೇರ್ನೆಸ್ ಕೊಡುವಂತೇಳಿ. ಹಾಗಾಗಿ ಈ ನಮ್ಮ ಧರ್ಮಸ್ಥಳ ಗ್ರಾಮದಲ್ಲಿ ಇವತ್ತು ಲಕ್ಷದೀಪ ಸಂದರ್ಭದಲ್ಲಿ ಯಾವ ಅಂಗಡಿಗಳಲ್ಲೂ ಕೂಡ ಪ್ಲಾಸ್ಟಿಕ್ ವಸ್ತುಗಳು ಯಾವುದಿಲ್ಲ. ಪ್ಲಾಸ್ಟಿಕ್ ಕಪ್ಪುಗಳಿರ್ಬೋದು, ಪ್ಲಾಸ್ಟಿಕ್ ಚಮಚ ಇರ್ಬೋದು, ಅಥವಾ ಇನ್ನಿತರ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಕೂಡ ನಾವು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಬ್ಯಾನ್ ಮಾಡಿದ್ದೇವೆ. ಇದಕ್ಕೆ ನಮ್ಮ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಎಲ್ಲರ ಸಪೋರ್ಟ್ ಇದೆ. ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಒಳ್ಳೆಯ ಒಂದು ಯೋಜನೆಯನ್ನು ಮಾಡಿ ಜನರಿಗೆ ಯಾವ ರೀತಿ ಅದನ್ನು ಪ್ಲಾಸ್ಟಿಕ್ ಬದಲಾಗಿ ಯಾವ ರೀತಿ ಉತ್ಪನ್ನ ತಲುಪಬೇಕು ಅದನ್ನೆಲ್ಲವೂ ಕೂಡ ನಾವು ಮಾಡಿದ್ದೇವೆ. ಮತ್ತು ಇಲ್ಲಿ ಜಾತ್ರಾ ಮಳಿಗೆದಾರರಿಗೆ ಏನಿದೆ, ಅವ್ರು ಪ್ಲಾಸ್ಟಿಕ್ ಬದಲಾಗಿ ಹಾಳೆ ತಟ್ಟೆಗಳನ್ನು ನಾವೆಲ್ಲ ಒಂದು ಕಡೆ ಸ್ಟಾಕ್ ಮಾಡಿ, 1-2 ಬೇರೆ ಕಂಪನಿಗಳನ್ನು ಹೇಳಿ ಸ್ಟಾಕ್ ಮಾಡೋದೆಲ್ಲ ಇಟ್ಟಿದ್ದೇವೆ. ಮತ್ತು ನಮ್ಮ ಇಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸ್ವಚ್ಛತಾ ಘಟಕದಲ್ಲಿ ನಾವು ಗೊಬ್ಬರವನ್ನು ಕಸದಿಂದ ರಸಾಯನ ಮಾಡಿದ್ದೇವೆ. ಗೊಬ್ಬರವನ್ನು ತಯಾರು ಮಾಡಿ ಅದಕ್ಕೆ ಒಂದು ಸಮೃದ್ಧಿ ಅನ್ನುವಂಥ ಹೆಸರಿಟ್ಟು ಗೊಬ್ಬರವನ್ನು ಕೂಡ ಮಾಡ್ತಿದ್ದೇವೆ. ಕೆ ಜಿಗೆ 5 ರೂಪಾಯಿಗೆ. ಇದು ನಮ್ಮ
ಕೇಂದ್ರೀಯ ತೋಟಗಾರಿಕಾ ಒಂದು ಪ್ರಯೋಗಾಲಯದಲ್ಲಿ ಟೆಸ್ಟಾಗಿ ಇದೊಂದು ಕಾಯಿ ಬಿಡುವಂಥ ಒಂದು ಗಿಡಗಳಿಗೆ ಒಳ್ಳೆಯ ಗೊಬ್ಬರ ಅಂತ ಕೂಡ ಇದೊಂದು ಆಗಿ ಬಂದಿದೆ. ಹಾಗೆ ಇದೆಲ್ಲ ನಾವು ಡೆಮೋ ಇಟ್ಟಿದ್ದೇವೆ. ಇದು ಅಲ್ಲಿ ಒಂದು ಬೋರ್ಡ್ ಕಾಣ್ತಾ ಉಂಟು, ತಾಜಾ ಮಜ್ಜಿಗೆ ಚಿಪ್ಪು ಗೆರಟೆಯಲ್ಲಿ ಉಂಟಾ? ಇದರಲ್ಲಿ ಅಕ್ಟೋಬರ್ 2ನೇ ತಾರೀಕಿಗೆ ನಮ್ಮ ಪೂಜ್ಯ ಕಾವಂದರು ಅದನ್ನು ನಮ್ಮ ಏಕಬಳಕೆ ಮುಕ್ತಗಾಮ ಎನ್ನುವುದನ್ನು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಪೋಸ್ಟರ್ಗಳನ್ನು ಹಾಕ್ತಿದ್ದೇವೆ. ಓಕೆ ನೋಡಿ, ಇದೀಗ ಮಜ್ಜಿಗೆ ನೋಡಿ, ಇದೀಗ ಗೆರಟೆಯಲ್ಲಿ ಮಜ್ಜಿಗೆ ಹಾಕಿ ಕೊಡ್ತಾರೆ. ಎಸ್, ಹೇಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತೀವಿ. ಒಂದು ಗೆರಟೆಗೆ ಎಷ್ಟು? ಒಂದು ಗೆರಟೆಗೆ 10 ರೂಪಾಯಿ. ನೋಡಿ, ಇದು ಬಹಳ ವಿಶೇಷ. ಯಾಕೆಂತಂದರೆ ಇದನ್ನು ನಾವು ಮುಕ್ತವಾಗಿ ಶ್ಲಾಘಿಸಬೇಕು ಮತ್ತು ಸ್ವಾಗತಿಸಬೇಕು. ಪ್ಲಾಸ್ಟಿಕ್ ಮುಕ್ತ ನಗರ ಅಥವಾ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಅಂತ ಹೇಳುವ ಜೊತೆಗೆ ಇಂಥದ್ದೊಂದು ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಗೆರಟೆಯಲ್ಲಿ ಮಜ್ಜಿಗೆಯನ್ನು ಕೊಡ್ತಾ ಇರುವಂಥದ್ದು, ಜೊತೆಗೆ ಬಾದಾಮ್ ಮಿಲ್ಕ್, ಪುನರ್ಪುಳಿ, ಹೀಗೆ ಬೇರೆ ಬೇರೆ ಒಂದು ಜ್ಯೂಸ್ಗಳನ್ನು ಇದರಲ್ಲಿ ಕೊಡಲಾಗುತ್ತೆ. ಇದನ್ನು ನೀವೀಗ ನೋಡ್ತಾ ಇದ್ದೀರಿ. ಇದರ ಸವಿಯನ್ನು ಕೂಡ ನೀವು ಸವಿಬೋದು ಇಲ್ಲಿ ಧರ್ಮಸ್ಥಳದ ಗ್ರಾಮ ಪಂಚಾಯತ್ನ ಸ್ಟಾಲ್ನಲ್ಲಿ. ಎಸ್, ಈಗ ನೀವು ಏಕಬಳಕೆ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಪಂಚಾಯತ್ನ ಸ್ಟಾಲ್ ನೋಡಿದರೆ ಅದರ ಪಕ್ಕದಲ್ಲೇ ಇರುವಂಥದ್ದು ಅಗ್ರಿಲೀಫು. ಇವರು ಕೂಡ ಪ್ಲಾಸ್ಟಿಕ್ ಮುಕ್ತ ನಗರವನ್ನು ಮಾಡೋದಕ್ಕೆ ಅಥವಾ ಪ್ಲಾಸ್ಟಿಕ್ ಮುಕ್ತ ಒಂದು ಸಮಾಜವನ್ನು ನಿರ್ಮಿಸುವುದಕ್ಕಾಗಿ ಒಂದು ಹೆಜ್ಜೆ ಇಟ್ಟಂಥವ್ರು ಅಂತ ಹೇಳ್ಬೋದು. ಇಲ್ಲಿ ಬಹಳ ವಿಶೇಷವಾಗಿ ಬೇರೆ ಬೇರೆ ರೀತಿಯ ಒಂದು ಪ್ಲಾಸ್ಟಿಕ್ನ ತಟ್ಟೆಗಳಿದ್ದಾವೆ, ಬೇರೆ ಬೇರೆ ಪರಿಕರಗಳಿದ್ದಾವೆ, ವುಡನ್ ಪರಿಕರಗಳಿದೆ, ಏನೆಲ್ಲ ಇದ್ದಾವೆ ಅಂತ ಕೇಳಬೇಕು. ಅದರ ಜೊತೆಗೆ ನೋಡಿ, ಅಲ್ಲಿ ಬಹಳ ವಿಶೇಷವಾಗಿ ಒಂದು 10,000 ಕ್ಯಾಶ್ ಪ್ರೈಸ್ ಕೂಡ ಇದೆಯಂತೆ. ಆ 10,000 ಕ್ಯಾಶ್ ಪ್ರೈಸ್ ಗೆಲ್ಲಬೇಕು ಅಂತಂದರೆ ಏನೆಲ್ಲ ಮಾಡಬೇಕು ಅಂತ ಇಲ್ಲಿ ನಮ್ಮ ಜೊತೆಗೆ ಅವರ ಮಾರ್ಕೆಟಿಂಗ್ ವಿಭಾಗದವರಿದ್ದಾರೆ. ಸರ್, ನಿಮ್ಮ ಹೆಸರು? ವಿಜಯ್ ಅಂತ. ಓಕೆ, ವಿಜಯ್ ಅವರೇ, ಈಗ ನಾವೇನು ಮಾತಾಡೋದಿಲ್ಲ, ನೀವು ಎಂತೆಲ್ಲ ಇದೆ ಅಂತ ವಿವರಿಸ್ತಾ ಹೋಗಬೇಕು. ಓಕೆ ಸರ್, ಇದು ನಮ್ಮದು ಅಗ್ರಿಲೀಫ್ ಸ್ಟಾಲು. ಅಗ್ರಿಲೀಫ್ ಕಂಪ್ನಿಯಲ್ಲಿ ಬರಂಗಯ್ಯ ನೀಟ್ಲಲ್ಲಿ ನಮ್ಮದು ಫ್ಯಾಕ್ಟ್ರಿ ಉಂಟು. ನಮ್ಮಲ್ಲಿ ವಿವಿಧ ಥರ ಒಂದು 35 ವೆರೈಟಿ ಥರ ಶೇಪ್ಸ್ ಪ್ಲೇಟ್ಸ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸಣ್ಣ 4 ಇಂಚಿಂದ ಹಿಡಿದು 10 ಇಂಚು 12 ಇಂಚು ತನಕ ಇದೆ ನಮಗೆ. ಇವೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಈ ಥರ ಪ್ಲೇಟ್ಸು, ಇವೆಲ್ಲ ಕ್ವಾಲಿಟಿ ಚೆನ್ನಾಗಿರೋ ಕ್ವಾಲಿಟಿ, ಫೈನ್ ಕ್ವಾಲಿಟಿ, ಇವೆಲ್ಲ ಎಕ್ಸ್ಪೋರ್ಟ್ ಪ್ಲೇಟ್ಸ್ ನಾವಿಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದೀವಿ ನಾವು. ಇವೆಲ್ಲ ಯಾವುದು ಇಂಡಿಯಾದಲ್ಲಿ ಮಾರ್ಕೆಟಿಂಗಲ್ಲಿ ಬರೋದಿಲ್ಲ. ಇವೆಲ್ಲ ಪ್ಯೂರ್ ಎಕ್ಸ್ಪೋರ್ಟ್ ಆಗೋಂಥ ಡಿಫ್ರೆಂಟ್ ನೋಡಿವೆ ಯೂಸೇಜ್ಗೆ. ನೋಡಿ, ಇವೆಲ್ಲ ಐಸ್ ಕ್ರೀಮ್ಸ್ಗೆ ಯೂಸ್ ಮಾಡ್ತಾರೆ. ಇವೆಲ್ಲ ನೋಡಿ ಕಾಂಬೋ ಪ್ಯಾಕ್ಸ್, ಬರ್ತಡೇಗೆ, ಟ್ರಾವೆಲಿಂಗ್ಗೆ, ಈ ಥರಕ್ಕೆ ಯೂಸ್ ಮಾಡ್ಬೋದು. ತಗೊಂಡೋಗೋಕ್ಕೂ, ಕ್ಯಾರಿ ಮಾಡಲಿಕ್ಕೂ ಮತ್ತು ಡಿಸ್ಪೋಸ್ ಮಾಡಲಿಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಡಿಸ್ಪೋಸ್ ಮಾಡೋದ್ರಿಂದ ಭೂಮಿಲಿ ಇದು ಸೇರುತ್ತೆ, ಫಲವತ್ತತೆ ಹೆಚ್ಚುತ್ತೆ. ಭೂಮಿ ಯಾವುದೇ ಕಾರಣಕ್ಕೂ ಇವಾಗ ವಿಷ ಏನು ಭೂಮಿಗೆ ಸೇರೋದಿಲ್ಲ. ಇದು ಪ್ಲಾಸ್ಟಿಕ್ಕು, ಪೇಪರು, ಇವೆಲ್ಲ ಸ್ವಲ್ಪ ಒಂಥರ ವಿಷ ಪದಾರ್ಥಗಳು, ಇವೆಲ್ಲ ಭೂಮಿಗೂ ಹಾನಿಕಾರಕ. ಇವೆಲ್ಲ ತುಂಬ ಫರ್ಟೈಲ್ ಮಾಡುತ್ತೆ ಇವೆಲ್ಲ, ಯಾಕೆಂದರೆ ಕಂಪೋಸ್ಟೇಬಲ್ ಇವೆಲ್ಲ. ಓಕೆ. ಮತ್ತು ಗಿಡ ಮರಗಳಿಗೂ ಇದು ತುಂಬ ಪ್ರೋಟೀನ್ ಯುಕ್ತವಾಗಿದೆ. ಇದು ಇದು ವುಡನ್ ಐಟಮ್. ವುಡನ್ ಇದು ಇಂಪೋರ್ಟೆಡ್ ವುಡ್ಡು. ಇದು ಪೇಂಟ್ ಮಾಡಿರಲ್ಲ, ಏನೂ ಇಲ್ಲ, ಕ್ಲೀನ್ ಮಾಡಿಲ್ಲ, ವಾಶ್ ಮಾಡಿಲ್ಲ, ಸೇಮ್ ಇದು ವುಡ್ ಕಲರೇ ಬರುತ್ತೆ. ಇದೇ ಥರ ಗ್ರೇನಲ್ಸ್ ಏನಿದೆ ಇದು ವುಡ್ಡಲ್ಲಿ ಸೇಮ್ ಅದೇ ಬರುತ್ತೆ. ಪೇಂಟಿಂಗ್ ಇದರಲ್ಲಿ ಏನೂ ಇಲ್ಲ, ಕೆಮಿಕಲ್ಸ್ ಏನೂ ಇದರಲ್ಲಿ ಮಿಕ್ಸ್ ಆಗಿಲ್ಲ ಇದರಲ್ಲಿ. ಇದೇ ಥರ ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ ನಮಗೆ. ಪೆನ್ ಸ್ಟ್ಯಾಂಡು, ಮೊಬೈಲ್ ಸ್ಟ್ಯಾಂಡ್ ಇದೆ, ಪೆನ್ ಸ್ಟ್ಯಾಂಡ್ ಇದೆ, ಇದರಲ್ಲಿ ಟ್ರೇಗಳಿದೆ, ಈ ಥರ ಟ್ರೇಗಳಿದೆ. ಸರ್ವಿಂಗ್ ಟ್ರೇ, ಕಿಚನ್ ಇದಕ್ಕೆ ಯೂಸ್ ಮಾಡ್ಬೋದು. ಇದನ್ನು ಹೇಗಿದೆ ಡಿಮ್ಯಾಂಡ್? ಡಿಮ್ಯಾಂಡ್ ಚೆನ್ನಾಗಿದೆ, ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆಯಾ ನಮ್ಮ ಹಳೆತಟ್ಟೆಯಲ್ಲಿ, ಈ ಥರ ಎಷ್ಟು ಪ್ರಾಡಕ್ಟ್ಸ್ ಬರ್ತಾ ಇದೆಯಾ, ಎಷ್ಟು ಕ್ಲೀನ್ನೆಸ್ ಇರುತ್ತಾ ಅಂದ್ಬಿಟ್ಟು ಅವರು ಇದು ಮಾಡ್ತಾರೆ. ಇವೆಲ್ಲ ನೋಡಿ, ಇವೆಲ್ಲ. ಎಸ್, ಇದು ಅಗ್ರಿಲೀಫ್ನವ್ರದ್ದು ಒಂದು ವಿಶೇಷವಾದಂಥ ಸ್ಟಾಲ್ನ ಪರಿಚಯ ನಿಮಗೆ ಮಾಡಿಕೊಡ್ತಾ ಇದ್ದೇವೆ. ವುಡನ್ ಬೇರೆ ಬೇರೆ ರೀತಿಯಂಥ ಐಟಮ್ಸ್ ಇದ್ದಾವೆ. ಅದರ ಜೊತೆಗೆ ನೋಡಿ, ಇದರಲ್ಲಿ ಬೇರೆ ಬೇರೆ ವಿವಿಧ ಯಾವುದಿದು ಫ್ರೂಟ್ಸ್ ಎಲ್ಲ ಇಡ್ಬೋದು, ಇದರಲ್ಲಿ ಇಡ್ಬೋದು, ಟೇಬಲ್ ವೇರ್ ಇದು. ಓಕೆ. ಫ್ರೂಟ್ಸ್ನ ಇಟ್ಟು ಟೇಬಲಲ್ಲಿ ಇಡ್ಬೋದು, ಇದನ್ನು ಪೂಜೆಗೆ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಅಡುಗೆ ಮನೆಯಲ್ಲಿ ಕಂಟೈನರ್ಸ್ನ ಯೂಸ್ ಮಾಡ್ಬೋದು. ಈ ಥರ ಭಾಳ ವಿಶೇಷವಾಗಿ ಗಮನ ಸೆಳೆಯುತ್ತೆ. ನೋಡಿ, ಇಂಥದ್ದು ಟ್ರೇಗಳು ಎಲ್ಲವೂ ಕೂಡ ವುಡನ್ ಟ್ರೇ, ಮನೆಗೆ ಒಂದು ಹೊಸ ಲುಕ್ ಕೊಡೋದು ಮಾತ್ರ ಅಲ್ಲ, ಮತ್ತು ಬಹಳ ವಿಶೇಷವಾಗಿ ಕಾಣುತ್ತದೆ. ಶೋಗೂ ಕೂಡ ಬಹಳ ವಿಶೇಷವಾಗಿ ಕಾಣುತ್ತದೆ. ಅಗ್ರಿಲೀಫ್ ಸಂಸ್ಥೆಯವರು ತಯಾರಿಸಿರುವಂಥ ಹಾಳೆ ತಟ್ಟೆಗಳಿರ್ಬೋದು, ಬೇರೆ ಬೇರೆ ಡಿಸೈನ್ ಇರ್ಬೋದು, ಈ ವುಡನ್ ಟ್ರೇಗಳಿರ್ಬೋದು, ಅಥವಾ ವುಡನ್ನ ಬೇರೆ ಬೇರೆ ಶೋ ಮೆಟೀರಿಯಲ್ಸ್ ಇರ್ಬೋದು, ಎಲ್ಲವೂ ಕೂಡ ಬಹಳಷ್ಟು ದೊಡ್ಡ ಮಟ್ಟಿಗೆ ಗಮನ ಸೆಳೆಯುತ್ತೆ. ಡಿಮ್ಯಾಂಡ್ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ, ತುಂಬ ಖುಷಿ ಪಡ್ತಾರೆ ಜನ.
ನಮ್ಮ ಈ ಗ್ರಾಮದಲ್ಲಿ ಈ ಥರ ದೊಡ್ಡ ಫ್ಯಾಕ್ಟ್ರಿ ಉಂಟಾ ಅಂತ ಅವ್ರಿಗೂ ತುಂಬ ಆಶ್ಚರ್ಯ ಪಡ್ತಾರೆ, ಎಷ್ಟು ಕ್ಲೀನಾಗಿದೆ ಅಂತ ಇದು ಮಾಡ್ತಾರೆ, ಖುಷಿಯಾಗುತ್ತೆ ಸರ್. ಇದು ಅಗ್ರಿಲೀಫ್ನವರ ಮಾತು. ಒಂದು ಕಡೆ ಏಕಬಳಕೆ ಮುಕ್ತ ಗ್ರಾಮ ಪಂಚಾಯತ್ ಅನ್ನುವಂಥ ಹೆಗ್ಗಳಿಕೆಯನ್ನು ಪಡೆದುಕೊಂಡು ಧರ್ಮಸ್ಥಳ ಗ್ರಾಮ ಪಂಚಾಯತ್, ಅದರ ಪಕ್ಕದಲ್ಲೇ ಇರುವಂತಹ ಇನ್ನೊಂದು ಸ್ಟಾಲ್ ಅಗ್ರಿಲೀಫ್ ಸಂಸ್ಥೆಯವರ ವಿಶೇಷವಾದಂತಹ ಆಳೆತಟ್ಟೆಯ ಉತ್ಪನ್ನಗಳಿರುವಂತಹ ಸಂಸ್ಥೆ. ಎರಡಕ್ಕೂ ಕೂಡ ತಾವು ಭೇಟಿ ಕೊಡ್ಬೋದು. ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂತಹ ಸಮಾಜಮುಖಿ ಚಿಂತನೆಯನ್ನು ಕೂಡ ಗಮನಿಸ್ಬೋದು. ಜೊತೆಗೆ ನಿಮ್ಮ ಮನೆಯಲ್ಲಿ ಅಥವಾ ನೀವು ಕೂಡ ಸಮಾಜಕ್ಕೆ ಒಂದಷ್ಟು ಪ್ಲಾಸ್ಟಿಕ್ಕನ್ನು ಮುಕ್ತಗೊಳಿಸಬೇಕು ಅನ್ನೋ ಯೋಚನೆ ಇದ್ದರೆ ಎರಡೂ ಸ್ಟಾಲ್ಗಳಲ್ಲಿಯೂ ಕೂಡ ನೀವು ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಸುದರ್ಶನ್ ಕನ್ಯಾಡಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.